ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಉಡುಪಿಯಲ್ಲಿ ಏನೋ ಸಂಭ್ರಮದ ವಾತಾವರಣ. ನೋಡ್ತಾ ಇದ್ದಂತೆ ಭಕ್ತರ ದಂಡು ಸೇರೋದು, ಅನೇಕ ವೇಷಧಾರಿಗಳ ಅಬ್ಬರ, ಹೀಗೆ ಎಲ್ಲವೂ ಕೃಷ್ಣಮಯ. ಆದರೆ ಈ ಬಾರಿ ಮಾತ್ರ ಸರಳ ರೀತಿಯಲ್ಲಿ ಉಡುಪಿಯಲ್ಲಿ ಕೃಷ್ಣಾಷ್ಟಮಿ ಆಚರಿಸಲಾಗಿದೆ. ಸರಳವಾಗಿ ನಡೆದಂತಹ ವಿಟ್ಲಪಿಂಡಿ ಮಹೋತ್ಸವವು ಸಂಪನ್ನಗೊಂಡಿದೆ. ಈ ಬಗ್ಗೆ ಒಂದು ವಿಶೇಷ ವರದಿ ಬರ್ತಾ ಇದೆ ನೋಡಿ. ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಅದರಲ್ಲೇನು ಸಂಭ್ರಮ ಇದ್ದೇ ಇರುತ್ತೆ. ಅದರಲ್ಲೂ ಉಡುಪಿಯಲ್ಲಂತೂ ಬಹಳ ವಿಜೃಂಭಣೆಯಿಂದ ಕೃಷ್ಣನ ಜನ್ಮಾಷ್ಟಮಿಯನ್ನ ಆಚರಿಸಲಾಗುತ್ತೆ. ಆದರೆ ಈ ಬಾರಿ ಕೋವಿಡ್-19 ಮಹಾಮಾರಿ ಹಿನ್ನೆಲೆ ಸರಳವಾಗಿ ಆಚರಿಸಲಾಗಿದೆ. ಸೆಪ್ಟೆಂಬರ್ 10ರ ಮಧ್ಯರಾತ್ರಿ 12-16ರ ಹೊತ್ತಿಗೆ ಕೃಷ್ಣನ ಜನನವಾಗಿದ್ದು, ರಾತ್ರಿ ಹೊತ್ತು ಪರ್ಯಾಯ ಅದಮಾರು ಈಶಪ್ರಿಯ ತೀರ್ಥ ಶ್ರೀಪಾದರು ಲಕ್ಷ ತುಳಸಿ ಅರ್ಚನೆಯನ್ನ ಮಾಡಿದ್ರು. ಬಳಿಕ ಗರ್ಭಗುಡಿಯ ಒಳಗೆ ಕೃಷ್ಣಾಪುರ ಮಠದ ವಿದ್ಯಾಸಾಗರ ತೀರ್ಥ ಶ್ರೀಪಾದರು, ಅದಮಾರು ಮಠದ ಹಿರಿಯ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು, ಕಾಣಿಯೂರು ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಕೃಷ್ಣನಿಗೆ ಅರ್ಘ್ಯ ಪ್ರದಾನ ಮಾಡಿದ್ರು. ಬಳಿಕ 12-16ರ ಹೊತ್ತಿಗೆ ತುಳಸಿ ಕಟ್ಟೆಯಲ್ಲಿ ಚಂದ್ರನಿಗೆ ಅರ್ಘ್ಯ ನೀಡಲಾಯಿತು. ಸೀಮಿತವಾಗಿ ಭಕ್ತರಿಗೂ ಕೂಡ ಅರ್ಘ್ಯ ಪ್ರದಾನಕ್ಕೆ ಅವಕಾಶವನ್ನ ನೀಡಲಾಗಿತ್ತು. ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಕೃಷ್ಣ ಮಠವನ್ನ ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಇಂದು ಬೆಳಗ್ಗೆ ಕಾಣಿಯೂರು ಮಠಾಧೀಶರಾದ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಶ್ರೀಕೃಷ್ಣ ದೇವರಿಗೆ ಯಶೋಧೆ ಕೃಷ್ಣ ಅಲಂಕಾರ ಮಾಡಿದ್ರು. ಪರ್ಯಾಯ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಮಹಾಪೂಜೆಯನ್ನ ನೆರವೇರಿಸಿದ್ರು. ಈ ಬಾರಿ ಸಂಪ್ರದಾಯವನ್ನ ಮಾತ್ರ ಪಾಲಿಸಲಾಗ್ತಾ ಇದ್ದು, ಸಂಪ್ರದಾಯದ ಪ್ರಕಾರ ಕೃಷ್ಣನಿಗೆ ಪೂಜೆ ಸಲ್ಲಿಸಿ ಬಳಿಕ ಮಣ್ಣಿನ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿ ತಂದು ರಥದಲ್ಲಿ ಪ್ರತಿಷ್ಠಾಪಿಸಿದ ಬಳಿಕ ಪರ್ಯಾಯ ಶ್ರೀಗಳು ಪೂಜೆ ಸಲ್ಲಿಸಿದ್ರು. ಕೃಷ್ಣನ ಜನನ ಸಾರಲು ಗೊಲ್ಲ ವೇಷಧಾರಿಗಳು ರಥಬೀದಿಯಲ್ಲಿ ಇಡುವ ಮೊಸರು ಕುಡಿಕೆಗಳನ್ನು ಒಡೆದು ಸಂಭ್ರಮಿಸುತ್ತಾರೆ. ಆದರೆ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಲು ಅವಕಾಶವಿರದ ಕಾರಣ ಸಂಪ್ರದಾಯವಷ್ಟೇ ಪಾಲಿಸಲಾಯಿತು. ಅಲ್ಲಲ್ಲಿಗಿಟ್ಟ ಮೊಸರು ಕುಡಿಕೆಗಳನ್ನು ಒಡೆಯಲಾಯಿತು. ರಥೋತ್ಸವದ ಬಳಿಕ ಪ್ರಸಾದ ವಿತರಣೆ ಕೂಡ ನಡೆಯಿತು. ಬಳಿಕ ಮಣ್ಣಿನ ಮೂರ್ತಿಯನ್ನ ಮಧ್ವ ಸರೋವರದಲ್ಲಿ ಜಲಸ್ತಂಭನ ಮಾಡಲಾಯಿತು. ಈ ಮೂಲಕ ಕೃಷ್ಣ ಜನ್ಮಾಷ್ಟಮಿ ಸರಳವಾಗಿ ನಡೆಯಿತು. ಹುಲಿವೇಷ ಸೇರಿದಂತೆ ಇತರ ವೇಷಧಾರಿಗಳಿಗೆ ಸೇರಿದಂತೆ ಭಕ್ತರಿಗೂ ರಥಬೀದಿ ಪ್ರವೇಶ ನಿರ್ಬಂಧಿಸಲಾಗಿತ್ತು. ಇತರ ಕಡೆಗಳಲ್ಲಿ ಬೆರಳೆಣಿಕೆಯ ಮಧ್ಯ ವಿವಿಧ ವೇಷಗಳು ಕಂಡುಬಂದರೂ ಹುಲಿವೇಷ, ಚೆಂಡೆ, ತ್ರಾಸಿಯ ಸದ್ದು ಕೇಳಿಲ್ಲ. ಭಕ್ತರು ಮನೆಯಲ್ಲಿ ಕುಳಿತು ಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ನೋಡಿ ಕಣ್ತುಂಬಿಕೊಂಡ್ರು. ಒಟ್ಟಾರೆಯಾಗಿ ಈ ಬಾರಿಯ ಕೃಷ್ಣ ಜನ್ಮಾಷ್ಟಮಿ ಸಪ್ಪೆಯಾಗಿತ್ತು. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.